ಮಂಗಳೂರಿನಲ್ಲಿ ಭಾರೀ ಅಕ್ರಮವೊಂದು ಪತ್ತೆಯಾಗಿದೆ. ರಾಜ್ಯ ಸರ್ಕಾರದ ಅಕ್ಷರ ದಾಸೋಹದ 5 ಕ್ವಿಂಟಾಲಿಗೂ ಅಧಿಕ ಅಕ್ಕಿ ಅಕ್ರಮವಾಗಿ ಸಾಗಾಟವಾಗುತ್ತಿರುವುದನ್ನು ಪತ್ತೆ ಹಚ್ಚಿರುವ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು ಅಕ್ಕಿಯನ್ನು ವಶಪಡಿಸಿಕೊಂಡಿದ್ದಾರೆ. ಮಂಗಳೂರಿನ ಬೋಂದೇಲ್ನಲ್ಲಿರುವ ರೈಸ್ ಮಿಲ್ನಲ್ಲಿ ಅಕ್ರಮ ನಡೆಯುತ್ತಿತ್ತು. ಪದವಿನಂಗಡಿಯ ಪಡಿತರ ಅಂಗಡಿಗೆ ಸಾಗಾಟವಾಗಬೇಕಾಗಿದ್ದ ಅಕ್ಕಿಯನ್ನು ರೈಸ್ ಮಿಲ್ಗೆ ತಂದು ಮೂಟೆ ಬದಲಾಯಿಸಿ ಮಾರಾಟ ಮಾಡಲಾಗುತ್ತಿತ್ತು ಎನ್ನಲಾಗಿದೆ. ಈ ಅಕ್ರಮವನ್ನು ಪತ್ತೆ ಹಚ್ಚಿದ ಮಂಗಳೂರಿನ ಪಾಂಡೇಶ್ವರ ವಾರ್ಡ್ನ ಕಾರ್ಪೊರೇಟರ್ ದಿವಾಕರ್ ಮತ್ತು ಸಾಮಾಜಿಕ ಕಾರ್ಯಕರ್ತ ಹನುಮಂತ ಕಾಮತ್ ಈ ಬಗ್ಗೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿ ಸುನಂದ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಅಕ್ರಮ ಅಕ್ಕಿ ದಾಸ್ತಾನು ಪತ್ತೆ ಹಚ್ಚಿದ್ದು ಲಾರಿ ಚಾಲಕರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಂಡೀಪಾದ ಎಂಬಲ್ಲಿ ಅನಧಿಕೃತ ಅಕ್ಕಿ ಪ್ಯಾಕಿಂಗ್ ಆಗ್ತಾ ಇದೆ ಅಂತ ತಕ್ಷಣ ನಾವು ಅದಕ್ಕೆ ಕೊಟ್ಟಿನ ಜೊತೆಗೆ ಇಲ್ಲಿ ಬಂದು ನೋಡಿದಾಗ 2 ಲಾರಿಗಳಲ್ಲಿ PDS ಅಕ್ಕಿ ಇರೋದು ಗಮನಕ್ಕೆ ಬಂದಿದೆ. ಗೋಡೌನ್ ಒಳಗೆ ಹೋದಾಗ PDS ಅಕ್ಕಿ ರೀಪ್ಯಾಕ್ ಆಗ್ತಿರೋದು ಪ್ಲಾಸ್ಟಿಕ್ ಗೋಣಿಗಳಿಂದ ಕಂಡು ಬರುತ್ತೆ. ಮುಂದಿನ ಕ್ರಮ ನಾವು ಕೈಗೊಳ್ತೇವೆ. ಎಷ್ಟು ಸೀಸ್ ಮಾಡಿದ್ರಿ ಗಾಡಿ? ಅದೀಗ ಲೆಕ್ಕ ಹಾಕ್ತೇವೆ. 2 ಲಾರಿ ಸೀಸ್ ಮಾಡಿದೆ. ಯಾರ ಮೇಲೆ ಕ್ರಮ ಕೈಗೊಳ್ತೀರಿ? ಅದೀಗ ಅಕ್ಕಿಗೆ ಸಂಬಂಧಪಟ್ಟ ಹಾಗೆ ಲಾರಿ ಯಾರಿಗೆ ಸಂಬಂಧಪಟ್ಟಿದೆ ಅವ್ರ ಮೇಲೆ ಮಾಡಬೇಕು, ಅದು ಪೊಲೀಸ್ ಕೇಸ್ ಆಗುತ್ತೆ. ಮತ್ತೆ ಅಕ್ಕಿಗೆ ಸಂಬಂಧಪಟ್ಟ ಹಾಗೆ ಅದು ಯಾರಿಗೆ ಜವಾಬ್ದಾರಿ ಬರುತ್ತೆ ಅಂತ ನಾವೀಗ ಎನ್ಕ್ವೈರಿಯಲ್ಲಿ ನೋಡೋಣ. ಅಂದ್ರೆ ಎಲ್ಲಿಂದ ಸರಬರಾಜು ಆಗಿದೆ? KFCC ಗೋಡೌನ್. ಪಕ್ಕ ಪ್ರೂಫ್ ಇದೆ? ಹೌದು, ಪಕ್ಕ ಪ್ರೂಫ್ ಇದೆ, ಬಿಲ್ ಇದೆ. ಮತ್ತೆ ಈಗ BCMಗೆ ಹೋಗುವಂತ ಅಕ್ಕಿಯನ್ನು ಇದು ಮಾಡ್ತಿದ್ದಾರೆ. BCMಗೆ ಹೋಗುವ ಅಕ್ಕಿಗೆ BCM ಹಾಸ್ಟೆಲ್ನವರೇ ಜವಾಬ್ದಾರಿ. ಅವರು ಯಾರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಲಾರಿ ಅವರಿಗೆ ಅವರೇ ಕೊಟ್ಟಿದೆ ಏನು ಅಂತ ಮುಂದೆ ಅದು ಪೊಲೀಸ್ ಅವರೇ ನೋಡ್ಬೇಕಾಗುತ್ತೆ. ಆದ್ರೂ ಮೇಡಮ್ ಈಗ ಒಂದು ಲಾರಿ ಬಂದು ನಿಮ್ಮ ಮುಂದೆ ಕಣ್ಮುಂದೆನೆ ಬಂದಿದೆ. ಆ ಲಾರಿ ಏನಂತ ಹೇಳಿದ್ರೆ ಕೊಣಾಜಿ ಸೈಡ್ಗೆ ಹೋಗ್ಬೇಕಾಗಿತ್ತು. ಅಲ್ಲ, ಕೊಣಾಜಿ ಅಲ್ಲ, ಪದವಿನಂಗಡಿ ಇಲ್ಲೇ. ಅಲ್ಲ, ಅದರಲ್ಲಿ ಕೊಣಾಜಿ ಅಂತ ಒಂದು ಬಿಲ್ ಇದೆ ಅಲ್ಲ, ಈ ಲಾರಿ ಅದು BCM ಹಾಸ್ಟೆಲ್ ಇದೆ. ಅದು ಕೊಣಾಜಿ ಲಾರಿಗೂ ನಮಗೂ ಡಿಪಾರ್ಟ್ಮೆಂಟ್ಗೂ ಸಂಬಂಧ ಇಲ್ಲ. ಯಾಕೆ ಹೇಳಿದ್ರೆ ಲಾರಿ ನಮ್ದು ಟೆಂಡರ್ಡ್ ಲಾರಿ ಅಲ್ಲ. ಅವ್ರು ಯಾರು ಅಕ್ಕಿ ಇದೆ ಅವರೇ ಲಾರಿಯಲ್ಲಿ ಎಂಗೇಜ್ ಮಾಡ್ಕೊಂಡು ಹೋಗಿರ್ತಾರೆ. ಸೊ ಸಂಬಂಧಪಟ್ಟ ಹಾಸ್ಟೆಲ್ನವರು ಅದಕ್ಕೆ ಜವಾಬ್ದಾರರಾಗಿದ್ದಾರೆ. 7-8 ದಿವಸದಿಂದ ಕಾದು ಕೂತಂಥ ದಿವಾಕರ್ ಮತ್ತು ಟೀಮ್ ಇವತ್ತು ರೆಡ್ ಹ್ಯಾಂಡ್ ಆಗಿ ಆ ರೀಪ್ಯಾಕಿಂಗ್ ಯೂನಿಟಿನ ಹತ್ತಿರವೇ ಹಿಡಿದಿದ್ದಾರೆ. ಅದರಲ್ಲಿ KA19AA5508 ಲಾರಿಯಲ್ಲಿ ಶಕ್ತಿನಗರದಿಂದ ಬಂದಂಥ 135 ಚೀಲ, 270 ಚೀಲ ಮತ್ತು ನಮ್ಮ ಒಂದು 407ನಲ್ಲಿ ಒಂದು 100 ಚೀಲಗಳನ್ನು ಇವರು ಹಿಡಿದಿದ್ದಾರೆ. ಇಲ್ಲಿ ಹೇಗೆ ಹೇಳಿದರೆ ಈ ಅಕ್ಕಿಯನ್ನು ಖಾಸಗಿಯವರ ಗೋಣಿಯಲ್ಲಿ ವಿವಿಧ ಬ್ರ್ಯಾಂಡ್ಗಳಲ್ಲಿ ರೀಪ್ಯಾಕ್ ಮಾಡಿ ಹೆಚ್ಚುವರಿ ಮೊತ್ತಕ್ಕೆ ಮಾರುವಂಥದ್ದು.